ತೊಕ್ಕೋಟದ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ದ ನಿರೇಳ್ಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಿನಂಗಳಡು ಬೃಹತ್ ನೇತ್ರದಾನ ಅಭಿಯಾನದ ಮುಗಿತಲಲೇಸು ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನಡು ಐತಾರ ಕಾಂಡೆ 10 ಗಂಟೆಗೆ ನಡಪೆರೆ ಉಂಡು ಪಣದು ಸಾಯಿ ಪರಿವಾರ್ ಟ್ರಸ್ಟಿ ಶ್ರೀ ಪ್ರವೀಣ್ ಎಸ್ ಕುಂಪಲ ತೆರಿಪಾದರು. ಈ ಬಗೆಟು ಸುದ್ದಿಗೋಷ್ಠಿ ತೆರಿಪಾಯಿನ ಶ್ರೀ ಪ್ರವೀಣ್ ಎಸ್ ಕುಂಪಲ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಸೇವೆರ್ದೆ ಪುಟ್ಟು ಪಡೆಯಿನ ಸಂಸ್ಥೆ ದೀನೆರೆನ ಅಶಕ್ತೆರೆನ ಸೇವೆಡುಪುನ ಸಾಯಿ ಪರಿವಾರ್ಗ್ ಕರಿನ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಕೊಡ್ತುಂಡು. ನಿತ್ಯ ನಿರಂತರವಾದ ಸೇವೆಡು ತೊಡಗದುಪ್ಪುನ ಸಾಯಿ ಪರಿವಾರದ ಮುನ್ನೂತನ ಸೇವಾ ಯೋಜನೆ ಮೇರುನಟೆ ದಿವಂಗತ ಪುನೀತ್ ರಾಜ್ಕುಮಾರ್ ನೆನಪಿನಂಗಳಡು ಬೃಹತ್ ನೇತ್ರದಾನ ನೋಂದಾವಣಿ ಅಭಿಯಾನ ಇದಕ್ಕೆ 2 ತಿಂಗಳು ದುಂಬು ತಂಕ್ಲೆ ಸೇವಾ ಕಚೇರಿಡು ಚಾಲನೆ ಕೊಡ್ದಿತ್ತದು. ಮುಗಿತಲ ಲೇಸು 1 ತಾರೀಕಿಗೆ ಗಟ್ಟಿ ಸಮಾಜ ಭವನಡು ನಡಪೆರೆ ಉಂಡು. 1 ಸಾಲ ನೇತ್ರದಾನಗ ನೋಂದಾವಣಿದ ಗುರಿಯನ್ನು ಪಡೆದಿದ್ದದು. ಇಂದು ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಕಾರ್ಯಕ್ರಮವನ್ನು ಉದಿಪನ ಮಲ್ಪೆರೆಯಿತದು. ನೇತ್ರದಾನದ ಅರ್ಜಿಗೆ ದಸ್ಕತ್ ಪಾಡಿನಗ್ಲಿಗೆ ಪ್ರಮಾಣ ಪತ್ರನ ನಿಟ್ಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸತೀಶ್ ಭಂಡಾರಿ ಕೊರಿಯರವಲ್ಲೆರು. ಕೊಂಡೂರು ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಉಳ್ಳಾಲ ಉಳಿಯ ಕ್ಷೇತ್ರದ ದೇವು ಮೂಲ್ಯನೆರು ಆಶೀರ್ವಚನ ಕೊರಿಯರವಲ್ಲೆರು. ವಿದ್ಯಾರ್ಥಿ ವೇತನನ್ನು ಸಂಸದರು ನಳಿನ್ ಕುಮಾರ್ ಕಟೀಲ್ ವಿತರಣೆ ಮಲ್ಪರೆಯಿತದು. ಪುಗರ್ತದ ಆರ್ಕಿಟೆಕ್ಟ್ ಸನತ್ ಕುಮಾರ್ ಶೆಟ್ಟಿ, ಕಾಪಿಕಾಡ್ ಉಮಾಪುರ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್, ತುಳು ಚಿತ್ರನಟೆ ಅರವಿಂದ್ ಬೋಳಾರ್, ಪೋಸ್ಟ್ ಕಾರ್ಡ್ದ ಮಹೇಶ್ ವಿಕ್ರಮ್ ಹೆಗ್ಡೆ ಅಂಚನೆ ಪ್ರಮುಖ ಗಣ್ಯರು ಚಲನಚಿತ್ರ ನಟ ನಟಿಯರು ಪಾಲ್ಪಡೆಯರವುಳ್ಳರು. ಈ ಪೊರ್ತುಡು ಸೇವಾ ಕಾರ್ಯಡು ತೊಡಗದುಪ್ಪುನ ಜಿಲ್ಲದ ಸಾಧಕರಿಗೆ ಮಾನಾದಿಗೆ ರೇಸ್ ನಡಪೆರೆಯಿತದು. ಮುನ್ನುದನ ಸೇವಾ ಕಾರ್ಯದ ಅಂಗವಾದ 1 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಣೆ ನಡಪೆರೆ ಉಂಡು. ಜಿಲ್ಲದ ಪುಗರ್ತದ ಗಾಯಕಿಯರದು ಪುನೀತ ಗಾನ ನಮನ ಕಾರ್ಯಕ್ರಮ ನಡಪೆರೆ ಉಂಡು ಪಣದು ಶ್ರೀ ಪ್ರವೀಣ್ ಎಸ್ ಕುಂಪಲ ವಿವರ ಕೊರಿಯರು. ತೊಕ್ಕೋಟಿನ ಭಾಗದಲ್ಲಿ ಸೇವೆಯ ಮೂಲಕವೇ ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ ಸಾಯಿ ಪರಿವಾರ ಟ್ರಸ್ಟ್. ಯಾವುದೇ ಆಡಂಬರದ ವಿಷಯಗಳಿಲ್ಲದೆ ಕೇವಲ ಅಶಕ್ತರ, ನಿರ್ಗತಿಕರ, ಸಮಾಜದಲ್ಲಿ ತೀರ ಕಟ್ಟಕಡೆಯ ವ್ಯಕ್ತಿಗಳಿಗೆ ನಮ್ಮ ಸೇವೆ ಸಲ್ಲಿಸಬೇಕೆಂಬ ನೆಲೆಯಲ್ಲಿ ನಾವು ಈ ಒಂದು ಸಾಯಿ ಪರಿವಾರ ಟ್ರಸ್ಟನ್ನು ಸೇವಾ ಸಂಸ್ಥೆಯನ್ನು ಆರಂಭ ಮಾಡಿದ್ದೇವೆ. ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿರ್ಬೋದು, ವೈದ್ಯಕೀಯ ವೆಚ್ಚಕ್ಕೆ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಕಳೆದ 4 ವರ್ಷಗಳ ಹಿಂದೆ ಆರಂಭಗೊಂಡಂಥ ನಮ್ಮ ಸಂಸ್ಥೆ ಪ್ರಥಮ ಕೊರೋನಾ ಅಲೆಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಕಠಿಣ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಅಶಕ್ತರಿಗೆ, ವಲಸೆ ಕಾರ್ಮಿಕರಿಗೆ ಅದು ಪರದಾಡುತ್ತಿರುವಂಥ ಸಂದರ್ಭದಲ್ಲಿ ದಿವಸಕ್ಕೆ 350ಕ್ಕೂ ಹೆಚ್ಚು ಆಹಾರ ಸಾಮಗ್ರಿಗಳನ್ನು ಪ್ರತಿದಿನ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಸರಿಸುಮಾರು 47 ದಿನಗಳ ಕಠಿಣ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ನಾವು ಅವರವರ ವ್ಯಾಪ್ತಿಗೆ ತೆರಳಿ ನಮ್ಮ ಸೇವಕರು ಕೊಂಡೋಗಿ ಕೊಡ್ತಾ ಬಂದಿದ್ದೇವೆ. ಈ ರೀತಿಯಾಗಿ ನಮ್ಮ ಸಾಯಿ ಪರಿವಾರ ಟ್ರಸ್ಟನ್ನು ಸಮಾಜದಲ್ಲಿ ಗುರುತಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗೆ 1500ಕ್ಕೂ ಅಧಿಕ ಆ ಸಂದರ್ಭದಲ್ಲಿ ಆಹಾರ ಸಾಮಗ್ರಿಗಳನ್ನು ವಿವಿಧ ಮನೆಗಳಿಗೆ ಕೊಂಡೋಗಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಸಂದರ್ಭದಲ್ಲಿ ಮಾಡಿದ್ದೇವೆ. ಅದೇ ರೀತಿ ನಾವು ಹೆಚ್ಚು ಗಮನ ಕೊಟ್ಟದ್ದು ಕೋವಿಡ್ ಸಂದರ್ಭದಲ್ಲಿ ಅದು ನಮಗೆ ಲಸಿಕೆ ಕೊಡುವಂಥ ವ್ಯವಸ್ಥೆ ಇರ್ಬೋದು. 3 ಸಲ ಅದು ಅಭಿಯಾನ ಸಹ ಮಾಡಿದ್ದೇವೆ, ಲಸಿಕೆ ಕೊಡುವಂಥ ಅಭಿಯಾನ ಸಹ ಮಾಡಿದ್ದೇವೆ. ಹಾಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಅನಾಥ ಶವ ಸಂಸ್ಕಾರದ ವ್ಯವಸ್ಥೆಗೆ ಕೂಡ ನಮ್ಮ ಆ್ಯಂಬುಲೆನ್ಸನ್ನು ನಮ್ಮ ಸಾಯಿ ಪರಿವಾರ ಟ್ರಸ್ಟಿನಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ. ಬಡವರಿಗೆ ಅದೇ ರೀತಿ ಬಡವರಿಗೆ ಶವ ಸಂಸ್ಕಾರಕ್ಕೆ ಉಚಿತ ಆ್ಯಂಬುಲೆನ್ಸ್ ಸೇವೆಯನ್ನು ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಮಾಡುತ್ತಾ ಬಂದಿವೆ. ನಾವೊಂದು ವಿಶೇಷವಾಗಿ ಇವತ್ತು ನಮ್ಮ ಅಲಿಯುತ್ತಿರುವಂಥ ಒಂದು ಕಾಡ ಕೇಪುಲ ಅಂತೇಳಿ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ಕಾಡ ಕೇಪುಲವನ್ನು ನಾವು ನಾಟಿ ಮಾಡೋದ್ರ ಮೂಲಕ ಈಗಾಗಲೇ 4 ದೈವಸ್ಥಾನಗಳಲ್ಲಿ ನಾವು ನಾಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ, 20-25ಕ್ಕೂ ಅಧಿಕ. ಹಾಗೆ ನಮ್ಮ ಸ್ಥಳೀಯ ಸಮಸ್ಯೆಗಳೇನು ಏನುಂಟು ಅದನ್ನು ನಮ್ಮ ಸ್ಥಳೀಯ ಜನಪ್ರತಿನಿಧಿರ್ಬೋದು ಅಥವಾ ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸವನ್ನು ಕೂಡ ಸಾಯಿ ಪರಿವಾರ ಟ್ರಸ್ಟ್ ಮೂಲಕ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ ಇರ್ಬೋದು. ನಮ್ಮ ಸಾಯಿ ಪರಿವಾರ ಸೇವಕರು, ನಾವು ಯಾರು ಅಧ್ಯಕ್ಷ ಕಾರ್ಯದರ್ಶಿ ನಮ್ಮ ಸಂಸ್ಥೆಯಲ್ಲಿಲ್ಲ, ನಾವೆಲ್ಲ ಸೇವಕರು. ಅದರಿಂದ ನಮ್ಮ ಊರಿನ ದೇವಸ್ಥಾನ ಇರ್ಬೋದು ಎಲ್ಲ ಕಾರ್ಯಕ್ರಮ ಅಲ್ಲಿ ನಡೆಯುವಂಥ ಶ್ರಮದಾನ ಇರ್ಬೋದು, ಅದರಲ್ಲಿ ನಮ್ಮ 100ಕ್ಕೂ ಅಧಿಕ ಸ್ವಯಂ ಸೇವಕರು ಭಾಗವಹಿಸಿ ಶ್ರಮದಾನವನ್ನು ಕೂಡ ಮಾಡುತ್ತಾ ಬಂದಿದ್ದೇವೆ. ಪ್ರತಿ ವಾರ ಕೂಡ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಎಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಒಂದು ತಂಡವೇ ಅಲ್ಲಿ ಭೇಟಿ ನೀಡಿ ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಹಾಗೆ ಗೋಶಾಲೆಗಳಿಗೆ ಮೇವನ್ನು ಒದಗಿಸುವಂಥ ಕೆಲಸ, ಹಿರಿಯ ಸಾಧಕರಿಗೆ ಸನ್ಮಾನ ಮಾಡುವಂಥ ಕೆಲಸ, ಹಾಗೆ
ಸ್ವಚ್ಛತಾ ಅಭಿಯಾನದ ಕೆಲಸ, ವಿಕಲಚೇತನರಿಗೆ ಮೋಟಾರ್ ಸೈಕಲ್ ನೀಡುವಂಥ ವೀಲ್ ಚೇರ್ಗಳನ್ನು ಸರ್ಕಾರದಿಂದ ಒದಗಿಸುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಈಗಾಗಲೇ 4 ಮನೆಗಳನ್ನು ದುರಸ್ತಿ ಮಾಡಿ ಅವರಿಗೆ ಒಂದು ಅರ್ಹರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಒಂದೊಂದು ಮನೆಗೆ 2 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಒಂದು 4 ಮನೆಯ ದುರಸ್ತಿಯನ್ನು ಮಾಡಿಸಿ ಅವರಿಗೆ ಒಂದು ವ್ಯವಸ್ಥೆಯನ್ನು ನಾವು ಸಾಯಿ ಪರಿವಾರ ಟ್ರಸ್ಟಿನಿಂದ ಮಾಡಿದ್ದೇವೆ. ಹಾಗೆ ಬೇರೆ ಬೇರೆ ರೀತಿಯಾಗಿ ನಾವು ಸೇವೆಯನ್ನು ಮಾಡುವುದ ಮೂಲಕ ಪ್ರಚಲಿತದಲ್ಲಿರುವಂಥ ನಮ್ಮ ಸಂಸ್ಥೆ ಇದು 300ನೇ ಸೇವಾ ಯೋಜನೆಯಾಗಿ ಈಗ ಪುನೀತ್ ರಾಜ್ಕುಮಾರ್ ನೆನಪಿನಂಗಳದಲ್ಲಿ ಎಂಬ ಒಂದು ಕಾನ್ಸೆಪ್ಟ್ ಅನ್ನು ನಿಟ್ಟು ನೇತ್ರದಾನದ ಅಭಿಯಾನದ ಜಾಗೃತಿ ಮೂಡಿಸುವಂಥ ನೇತ್ರದಾನಕ್ಕೆ ಜನರನ್ನು ಪ್ರೇರೇಪಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ನಮಗೆ ಭಾರಿ ಸಂತೋಷ ಸಂಗತಿ 1,000ಕ್ಕೂ ಅಧಿಕ ನೇತ್ರದಾನಿಗಳ ನೋಂದಣಿ ಆಗಿದೆ. ಅದು ದುಬೈ ಇರ್ಬೋದು, ಹೊರದೇಶ ಇರ್ಬೋದು, ಅಥವಾ ನಮ್ಮ ದಕ್ಷಿಣ ಕನ್ನಡದ ವಿವಿಧ ಭಾಗದಲ್ಲಿ ಅದರ ಎಲ್ಲ ಸಮಾರೋಪ ಕಾರ್ಯಕ್ರಮವನ್ನು ಕೂಡ ನಾಡಿದ್ದು ಮೇ 1ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ತೊಕೋಟಿನ ಅಂಬಿಕಾ ರೋಡ್ನಲ್ಲಿರುವ ಗಟ್ಟಿ ಸಮಾಜ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಕೂಡ ಪುನೀತ್ ರಾಜ್ಕುಮಾರ್ ನೆನಪಿನಂಗಳದಲ್ಲಿ ಮತ್ತೆ ನೇತ್ರದಾನ ಅಭಿಯಾನದ ಸಮಾರೋಪ. ಆ ದಿವಸ ಕೂಡ ನೇತ್ರದಾನ ಅಭಿಯಾನಕ್ಕೆ ಸಹಿ ಹಾಕಲಿಕ್ಕೆ ಹಲವಾರು ಮಂದಿ ಬರ್ತೇನೆ ಎಂಬ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. 1000ಕ್ಕೂ ಮಿಕ್ಕಿ ನೇತ್ರದಾನದ ಅಭಿಯಾನದ ಸಂಕಲ್ಪವನ್ನು ಮಾಡಿದಂಥ ಈ ಒಂದು ನಾಡಿನ ಸಮಾರೋಪ ಸಮಾರಂಭದಲ್ಲಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ KV ರಾಜೇಂದ್ರ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಕೊಂಡೂರು ಕ್ಷೇತ್ರದ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆ ಸಂದರ್ಭದಲ್ಲಿ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಹಾಗೆ ಇತಿಹಾಸ ಪ್ರಸಿದ್ಧ ಉಳಿಯ ಕ್ಷೇತ್ರದ ದೇವಮೂಲ್ಯನವರು ಅವರು ಕೂಡ ಬಂದು ನಮಗೆ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿನ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರು ನೇತ್ರದಾನಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಿಕ್ಕಿದ್ದಾರೆ. ನಾವು ಆ ದಿವಸ ಸುಮಾರು 1 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಅರ್ಹ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗೆ 3,000ದಂತೆ 1 ಲಕ್ಷ ರೂಪಾಯಿ ಆ ದಿವಸ ವಿದ್ಯಾರ್ಥಿ ವೇತನವನ್ನು 33 ವಿದ್ಯಾರ್ಥಿಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾಕೆಂದರೆ ನಮ್ಮ 300ನೇ ಸೇವಾ ಯೋಜನೆ ಆದ್ದರಿಂದ 33 ವಿದ್ಯಾರ್ಥಿಗೆ, ಯಾಕೆಂದರೆ ಅದಕ್ಕಿಂತ ಜಾಸ್ತಿ ಕೊಡುವಂಥ ಅಭಿಲಾಷೆ ಇತ್ತು. ಅದು ಕೂಡ ನಮಗೆ ಹಣದ ಸಂಗ್ರಹದ ದೃಷ್ಟಿಯಿಂದ ಸ್ವಲ್ಪ ಈ ವರ್ಷ 1 ಲಕ್ಷ ಕೊಡುವಂಥ ಈ ನಾಳಿನ ಕಾರ್ಯಕ್ರಮದಲ್ಲಿ 1 ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಅದಕ್ಕೆ ಜೂನ್ವರೆಗೆ ಅದರ ಪ್ರೊಸೆಸಿಂಗ್ ನಡೆಯುತ್ತಾ ಇರ್ತದೆ. ಆ ಕಾರ್ಯಕ್ರಮವನ್ನು ಕೂಡ ವಿತರಣೆ ಮಾಡಲಿಕ್ಕಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಿಕ್ಕಿದ್ದಾರೆ. ಹಾಗೆ ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕಿದೆ. ನಾವೊಂದು ಪುನೀತ್ ರಾಜ್ಕುಮಾರ್ ನೆನಪಿನ ಕಾರ್ಯಕ್ರಮ ಆದ್ರಿಂದ ಒಂದು ಚಲನಚಿತ್ರ ನಟ ನಟಿಯರನ್ನು ಆಹ್ವಾನಿಸಬೇಕೆಂಬ ನಿರೀಕ್ಷೆ ಇತ್ತು. ಆದರೂ ಕೂಡ ಕೆಲವೊಂದು ನಟ ನಟಿಯರು ಬರ್ತೇನೆಂಬ ಮಾತನ್ನು ಕೊಟ್ಟಿದ್ದಾರೆ. ಹಾಗೂ ಕೆಲವರಿಗೆ ದುಬಾರಿ ಆಗ್ತದೆ, ಯಾಕೆಂದರೆ ಅದಕ್ಕೆ ಹಣ ವ್ಯರ್ಥ ಮಾಡುವ ಬದಲು ಅದನ್ನು ಸೇವೆಗೆ ಬಳಸುವ ಎಂಬ ನೆಲೆಯಲ್ಲಿ ಯಾರು ನಮಗೆ ಪ್ರೇರಣೆ ಮೇಲೆ ನೀಡಿ ನಮ್ಮೊಟ್ಟಿಗೆ ಬರ್ತಾರೆ ಅವರನ್ನೆಲ್ಲ ಆ ಸಂದರ್ಭದಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಯಾಗಿ ಅಲ್ಲಿ ಆ ದಿವಸ 5 ಸಾಧಕರಿಗೆ ಸನ್ಮಾನವನ್ನು ಕೂಡ ನೀಡಿದ್ದೇವೆ. ಅದು ಕೂಡ ನಾವು ರಾಜಕೀಯ ಕ್ಷೇತ್ರ ಅಲ್ಲ, ಯಾವುದೇ ಉದ್ಯಮ ಕ್ಷೇತ್ರ, ನಾವು ನಮಗೆ ಚಾರಿಟಿಯಾಗಿ ಯಾರು ಕೆಲಸ ಮಾಡ್ತಿದ್ದೆ ಅದು ನಮ್ಮ ಮೂಡಬಿದ್ರೆಯ ರೋಷನ್ ಇರ್ಬೋದು, ಹ್ಯುಮ್ಯಾನಿಟೀಸ್ ಟ್ರಸ್ಟ್ನ ಅಂಥವರಿಗೆಲ್ಲ ಸನ್ಮಾನ ಮಾಡುವಂಥ ಕೆಲಸ ಮಾಡಿದೆ. ಮೊನ್ನೆ ಕಚ್ಚೂರು ಮಾಲ್ದಿಯಲ್ಲಿ ವೇಷ ಹಾಕಿದಂಥ ಮಹೇಶ್ ಇರ್ಬೋದು, ಅಂಥವರನ್ನೆಲ್ಲ ಗುರುತಿಸಿ ನಾವು ಅಭಿನಂದನೆ ಮಾಡುವಂಥ ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಮೊನ್ನೆ ವಿಕಲಾಂಗನಾಗಿ ಬ್ರೈಲ್ ಲಿಪಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದ MAಯಲ್ಲಿ ಗೋಲ್ಡ್ ಮೆಡಲ್ ಪಡೆದಂಥ ಕುಂಪಲದೊಂದು ಹುಡುಗಿ ಇದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಮಾಡುವಂಥ ಕೆಲಸವನ್ನು ನಾಡಿನಲ್ಲಿ ಮಾಡಲಿಕ್ಕಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಸೇವೆಯಿಂದ ಗುರುತಿಸಿ ನಮ್ಮೊಂದು, ಯಾಕಂದರೆ ನಾವು ಅಲ್ಪಾವಧಿ ಅಂದರೆ 4 ವರ್ಷದ ಅವಧಿಯಲ್ಲಿ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಟ್ರಸ್ಟಿಲು ಪುರುಷೋತ್ತಮ್ ಕಲ್ಲಾಪು, ರಾಜೇಶ್ ಕಟ್ಟಿ ಮುಂಡೋಳಿ, ಗಣೇಶ್ ಅಂಚನ್ ಕುಂಪಲ, ಸತೀಶ್ ಭಟ್ನಗರ, ಕೌಶಿಕ್ ಸೇವಂತಿಗುಡ್ಡೆ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.